ಆತ ಜೀವ ಹೋಗುವ ಸ್ಥಿತಿಯಲ್ಲಿದ್ದವರ ಪ್ರಾಣ ಉಳಿಸುವಂತಹ ಆಪದ್ಬಾಂಧವ. ಕರಾವಳಿಯಲ್ಲಿ ಯಾರೇ ನೀರಿಗೆ ಬಿದ್ದರೂ ಮೊದಲು ನೆನಪಾಗೋದು ಕೂಡ ಈತನೇ. ಪರೋಪಕಾರವೇ ತನ್ನ ಧ್ಯೇಯ ಅಂತ ಕೆಲಸ ಮಾಡೋ ಆತನ ಮನೆ ಪರಿಸ್ಥಿತಿ ಮಾತ್ರ ದುಸ್ಥಿತಿಯಾಗಿದೆ. ಹಾಗಾದ್ರೆ ಯಾರಾತ? ಆ ಆಪದ್ಬಾಂಧವನ ಜೀವನದಲ್ಲಿ ಏನು ಸಮಸ್ಯೆ ಉಂಟಾಗಿದೆ? ಬನ್ನಿ ಈ ಕುರಿತಾದ ಒಂದು ವರದಿ ನೋಡು. ಕರಾವಳಿಯ ನೀಲ ಸಮುದ್ರದ ಬಿಳ್ನೊರೆಯ ಜೊತೆ ಆಟವಾಡಲು ಸಾವಿರಾರು ಮಂದಿ ಬರ್ತಾರೆ. ಕರಾವಳಿಗರಿಗೂ ಸಮುದ್ರದ ಅಲೆಗಳ ಜೊತೆ ಆಟ, ನದಿ ನೀರಿನಲ್ಲಿ ಈಜಾಟ ಅಂದ್ರೆ ಅದೇನು ಖುಷಿ. ಹೀಗೆ ನೀರಿನಲ್ಲಿ ಆಟವಾಡುತ್ತಾ ಮೈಮರೆತು ಅಪಾಯಕ್ಕೆ ಸಿಲುಕಿದಾಗ ಮೊದಲ ಕರೆ ಹೋಗುವುದೇ ಉಡುಪಿಯ ಈಶ್ವರ ಮಲ್ಪೆ ಎನ್ನುವ ಆಪತ್ ಬಾಂಧವನಿಗೆ. ಉಡುಪಿ ಮಲ್ಪೆಯ ನಿವಾಸಿಯಾಗಿರುವ ಈಶ್ವರ್ ಮಲ್ಪೆ ವೃತ್ತಿಯಲ್ಲಿ ಬೋಟುಗಳಿಗೆ ನೀರು ಸರಬರಾಜು ಮಾಡುವ ಕೆಲಸವನ್ನ ಮಾಡ್ತಾರೆ. ಪ್ರವೃತ್ತಿಯಾಗಿ ಜಿಲ್ಲೆಯಲ್ಲಿ ಯಾರೇ ನೀರಿಗೆ ಬಿದ್ದರೂ ವೇಗವಾಗಿ ಸ್ಥಳಕ್ಕೆ ಧಾವಿಸಿ ಮೇಲಕ್ಕೆ ಎತ್ತುತ್ತಾರೆ. ಶವಗಳನ್ನ ಎಳೆದು ತರ್ತಾರೆ. ಕಳೆದ 20 ವರ್ಷಗಳಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಾಯಕವನ್ನ ಮಾಡ್ತಾ ಇದ್ದಾರೆ. ಯಾರಾದ್ರೂ ಕಡಲಲ್ಲಿ ಬಿದ್ದು ಒದ್ದಾಡುತ್ತಿದ್ದಾಗ, ನದಿ ನೀರಲ್ಲಿ ಕೊಚ್ಚಿ ಹೋಗುವಾಗ, ಬಾವಿಗೆ ಬಿದ್ದು ಆತ್ಮಹತ್ಯೆಯನ್ನ ಮಾಡಿಕೊಂಡಾಗ ಪೊಲೀಸರು ಹಾಗೂ ಸಾರ್ವಜನಿಕರು ಕೂಡ ಇವರ ನೆರವನ್ನ ಪಡಿತಾರೆ. ಎನ್ನ ಜೀವನೋಪಯೋಗ ಅದು ಮಲ್ಪೆಡು ಬೋಟುಗೂ ನೀರು ಪಾಡೊಂದುಲ್ಲೆ. ಬೋಟುಗೂ ನೀರು ಪಾಡ್ತಾ ಐಟು ಬತ್ತಿನ ಕಾಸಡು ಎನ್ನ ಜೋಕ್ಲಿಗೆ ಅಂಚೆ ಫ್ಯಾಮಿಲಿಗೆ ತಗೊಂದುಲ್ಲೆ. ಅಂಚೆ ನಿಂದ ಓಲೆ ಈತ ಏನ ವ್ರತದಾಗಿತ್ತಂಡಲ್ಲ ಎರಡಲ್ಲ ₹1 ಕಾಸ್ಕೇಂಡ್ರೆ ಬೋದು ಜಿನೇಕ್ ಮಂಡ ಆ ಮಲ್ಪನ ದೇವರ ಸೇವೆ ಬಂದು ಮಲ್ತೊಂದುಲ್ಲೆ. ಅಂಚೆ ಅದನ್ನು ಇಲ್ಲದ ಪರಿಸ್ಥಿತಿ ಇಲ್ಲ. ಇಂಕರು ಮೂಜಿ ಜೋಕುಲು ಐಟು ಮೂಜಿ ಜೋಕುಲು ಮಂಡ ಮಲ್ಲ 21 ವರ್ಷ ಕಿನ್ನ 20 ವರ್ಷ ಒಂಜಿ ಕುಡಿಂಜಿ ಪೊಣ್ಣು ಬಾಲ್ಯಲ್ಲ 14 ವರ್ಷ ಆಂಡಲ ಆಗಲು 3 ಜನ ವಿಕಲಚೇತನರಾದುಲ್ಲೇರು. ದುಂಬು ಪೂರ 10-15 ವರ್ಷ 20 ವರ್ಷ ದುಂಬುಡು ಯಾರನಾಡ ಕಡಿಟ್ಟು ಒಂಜಿ ಮೃತದೇಹ ಬತ್ತಂಡ ಅವೇನು ಆಗಲ್ಲ ಜಲ್ಲ ಪಾಡ್ದು ಜನ ಗೋಂಟಿ ಪಾಡ್ದು ನೂಕು ಬಿಡು ಅಂತೇರು. ಏನಕ್ಕೆ ಬಂಡ ದುಂಬು ಅಂಚಿನ ಪೊಸಿಷನ್ ಎತ್ತಂಡು ಕೇಸ್ ಹಾಕೊಂಡು ಎಂಕಲೇ ಬಿಡ್ಚಿ ಮಂಡೆ ಬಿಡ್ಚೆ ಉಂಡು ಐಕಸ್ರ ಯಾನ ತೂದು ಇಂಚಿನ ಮೃತದೇಹ ಒಂಜಿ ಸದ್ಗತಿ ಅಂಡ ಸಿಕ್ಕೋಡು ಇಜಂಡ ಇಲ್ಲದಗಲಿಗೆ ಇನ್ಸೂರೆನ್ಸ್ ಸಿಕ್ಕೊಂಡು ಒಂಜಿ ಮೃತದೇಹ ಸಿಕ್ಕಜಿ ಬಂಡ 10 ವರ್ಷ ಇನ್ಸೂರೆನ್ಸ್ ಸಿಕ್ಕುಜಿ ರಡ್ನೆ ಅದಾವು ಮಿಸ್ಸಿಂಗ್ ಕೇಸ್ ಆತು ಇಪ್ಪುಡು ಯಾನೊಂಚಿನ ಬ್ಯಾಲೆನ್ ಆ ದೇವೇರ್ಲ ಇಂಚಿನ ಊರ್ದ ಹಿರಿಯರು ಅಂಚಿನ ನನ್ನ ಸ್ನೇಹಿತರು ಪ್ರತಿಯೊಂದು ಜನತಲ್ಲ ಇಂಕ ದೇವರನ್ನೆಲ್ಲ ಆಶೀರ್ವಾದ ಇಪ್ಪೋಡು ಖಂಡಿತ ಅದು ಏನೊಂದಿಲ್ಲ. ಎಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಧಾವಿಸಿ ಬರೋ ಈಶ್ವರವರ ಮನೆಯ ಪರಿಸ್ಥಿತಿ ಮಾತ್ರ ಅಷ್ಟಾಗಿ ಚೆನ್ನಾಗಿಲ್ಲ. 20 ಹಾಗೂ 19 ವರ್ಷದ 2 ಗಂಡು ಮಕ್ಕಳು ವಿಶೇಷ ಚೇತನರು. ತಿಂಗಳಿಗೆ ಸಾವಿರಾರು ರೂಪಾಯಿಗಳು ಔಷಧಿಗೆ ಖರ್ಚಾಗುತ್ತೆ. ಹೀಗಾಗಿ ಸರ್ಕಾರ, ದಾನಿಗಳು ಇಂತಹ ಸಮಾಜ ಸೇವಕನಿಗೆ ನೆರವಾಗಿ ಅಂತಾರೆ ಸ್ನೇಹಿತರು. ಅಂದಹಾಗೆ ಈಶ್ವರ ಅವರ ಸಮಾಜ ಸೇವೆಗೆ ನೆರವಾಗಲಿ ಅಂತ ದಾನಿಗಳು ಆಂಬ್ಯುಲೆನ್ಸ್ ಅನ್ನ ನೀಡಿದ್ದಾರೆ. ಎಂತಹ ಅಪಾಯಕಾರಿ ಸನ್ನಿವೇಶದಲ್ಲೂ ಜೀವ ಉಳಿಸುವುದೇ ಮುಖ್ಯ ಅಂತ ಧಾವಿಸಿ ಬರೋ ಇವರಿಗೆ ಸರ್ಕಾರ, ದಾನಿಗಳು ಸಹಾಯ ಹಸ್ತ ಚಾಚಿ ನೆರವಾಗಲಿ ಅನ್ನೋದು ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.